ಮೆಹರ್ ಬಾಬಾ ಅವರ ನುಡಿಗಳು. ನನ್ನ ಮಾನಸಿಕ ವೇದನೆಯೂ ಕೂಡ ಅನಂತವಾದುದು, ಏಕೆಂದರೆ ಈ ಲೋಕದ ಎಲ್ಲಾ ಪಖಂಡಿ, ಕಪಟಿ, ವೇಷಧಾರಿ ಸನ್ಯಾಸಿಗಳಿಗಾಗಿ ಮತ್ತು ಜಗತ್ತಿನ ಎಲ್ಲಾ ಮೋಸದ ನಡವಳಿಕೆಗಳಿಗಾಗಿ ನಾನು ಕಷ್ಟವನ್ನು ಅನುಭವಿಸುತ್ತೇನೆ. ಅಂತಿಮವಾಗಿ ನಾನು ಆಧ್ಯಾತ್ಮಿಕವಾಗಿಯೂ ಅಪಾರವಾದ ನೋವನ್ನು ಅನುಭವಿಸುತ್ತೇನೆ. ಯಾಕೆಂದರೆ ನಾನು ಸಂಪೂರ್ಣವಾಗಿ ಮುಕ್ತನಾಗಿದ್ದರೂ ಸಹ ಅಜ್ಞಾನದಿಂದ ಕಷ್ಟಪಡುತ್ತಿರುವ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ನಾನು ನನ್ನನ್ನು ಬಂಧಿತನಂತೆ ಕಾಣುತ್ತೇನೆ. ಅವರಿಗಾಗಿ ನಾನು ಈ ನೋವನ್ನು ಸಹಿಸಬೇಕಾಗುತ್ತದೆ. ಆದರೆ ನಾನು ಅವತಾರ ಪುರುಷನಾಗಿರುವುದರಿಂದ ನನ್ನ ಅನಂತ ಜ್ಞಾನವನ್ನು ಬಳಸುತ್ತೇನೆ. ಈ ಕಾರಣದಿಂದಲೇ ನನಗೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಲ್ಲವೂ ತಿಳಿದಿದೆ. ನಾನು ಮನಸ್ಸಿನ ಸಹಾಯವಿಲ್ಲದೆಯೇ ಎಲ್ಲವನ್ನೂ ಬಲ್ಲವನಾಗಿದ್ದೇನೆ. ಸರ್ವಜ್ಞ.